ವಿಟ್ಲ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸುವ ಆಕಾಂಕ್ಷಿಗಳಿಗೆ ನಾಮಪತ್ರ ಹಿಂತೆಗೆಯುವುದು ಶನಿವಾರ ಕೊನೆಯ ದಿನವಾಗಿದ್ದು 46 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು 4 ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂತೆಗೆದುಕೊಂಡಿದ್ದಾರೆ. ಅಂತಿಮ 18 ವಾರ್ಡ್ಗಳಲ್ಲಿ ನಡೆಯುವ ಚುನಾವಣೆಗೆ 42 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಎಸ್ಡಿಪಿಐ ಪಕ್ಷದಿಂದ ಒಟ್ಟು 8 ಮಂದಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು ಅವರ ಪೈಕಿ 4 ಹಿಂತೆಗೆದುಕೊಂಡಿದ್ದಾರೆ. ಬಿಜೆಪಿ 18, ಕಾಂಗ್ರೆಸ್ 18, ಎಸ್ಡಿಪಿಐ 4 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 1ನೇ ವಾರ್ಡ್ ಕಾಂಗ್ರೆಸ್ನ ವಿ ಮೊಹಮ್ಮದ್ ಅಶ್ರಫ್, ಬಿಜೆಪಿಯ ಕೃಷ್ಣಪ್ಪ ಗೌಡ, 2ನೇ ವಾರ್ಡ್ನ ಕಾಂಗ್ರೆಸ್ನ ಕಮಲಾಕ್ಷಿ, ಬಿಜೆಪಿಯ ಸಂಗೀತ, ಎಸ್ಡಿಪಿಐಯ ಆಯಿಷಾ ಎನ್, 3ನೇ ವಾರ್ಡ್ನಿಂದ ಕಾಂಗ್ರೆಸ್ನ ಶ್ರೀನಿವಾಸ್ ಶೆಟ್ಟಿ, ಬಿಜೆಪಿಯ ಸಿಎಚ್ ಜಯಂತ, 4ನೇ ವಾರ್ಡ್ನಿಂದ ಕಾಂಗ್ರೆಸ್ನ ಆಯಿಷಾ, ಬಿಜೆಪಿಯ ರಕ್ಷಿತಾ, 5ನೇ ವಾರ್ಡ್ನಿಂದ ಕಾಂಗ್ರೆಸ್ನ ವಸಂತಿ, ಬಿಜೆಪಿಯ ವಸಂತ್ ಕೆ, 6ನೇ ವಾರ್ಡ್ನಿಂದ ಕಾಂಗ್ರೆಸ್ನ ಲೀಲಾವತಿ, ಬಿಜೆಪಿಯ ವಿಜಯಲಕ್ಷ್ಮಿ, 7ನೇ ವಾರ್ಡ್ನಿಂದ ಕಾಂಗ್ರೆಸ್ನ ಶಿವಪ್ರಸಾದ್, ಬಿಜೆಪಿಯಿಂದ ರವಿಪ್ರಕಾಶ್ ಎಸ್, 8ನೇ ವಾರ್ಡ್ನಿಂದ ಕಾಂಗ್ರೆಸ್ನ ಸುನೀತಾ ಕೋಟ್ಯನ್, ಬಿಜೆಪಿಯಿಂದ ಸುನೀತಾ, ಎಸ್ಡಿಪಿಐಯ ರಜಿಯಾ ಅವರು ಕಣದಲ್ಲಿದ್ದಾರೆ. 9ನೇ ವಾರ್ಡ್ನಿಂದ ಕಾಂಗ್ರೆಸ್ನ ಶಿವಪ್ರಸಾದ್, ಬಿಜೆಪಿಯ ಎನ್ ಕೃಷ್ಣ, 10ನೇ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ಪದ್ಮಾ, ಬಿಜೆಪಿಯಿಂದ ಸುಮತಿ, 11ನೇ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ರಮಾನಾಥ್ ವಿ, ಬಿಜೆಪಿಯಿಂದ ಅರುಣ್ ಎಂ, ಪಕ್ಷೇತರ ಜಾನ್ ಡಿಸೋಜಾ, 12ನೇ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ಎಂಕೆ ಮೂಸಾ, ಬಿಜೆಪಿಯಿಂದ ಹರೀಶ್ ಸಿಎಚ್, 13ನೇ ವಾರ್ಡ್ನಿಂದ ಕಾಂಗ್ರೆಸ್ನ ಅಸ್ಮಾ ಯುಕೆ, ಬಿಜೆಪಿಯಿಂದ ಪುಷ್ಪ, ಎಸ್ಡಿಪಿಐಯ ಶಾಕಿರಾ, 14ನೇ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ಮನೋಹರ್ ಲ್ಯಾನ್ಸಿ ಡಿಸೋಸಾ, ಬಿಜೆಪಿಯಿಂದ ಅಶೋಕ್ ಕುಮಾರ್ ಶೆಟ್ಟಿ, ಪಕ್ಷೇತರ ಮೋಹನ್ ಸೆರಾಚೆ, 15ನೇ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ಲತಾಬೇಣಿ, ಬಿಜೆಪಿಯಿಂದ ಸಂಧ್ಯಾ ಗಣೇಶ್, 16ನೇ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ಡಿಕಯ್ಯ, ಬಿಜೆಪಿಯಿಂದ ಕೃಷ್ಣಪ್ಪ, 17ನೇ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ಶ್ರೀಶರಣ್, ಬಿಜೆಪಿಯಿಂದ ಕರುಣಾಕರ್, 18ನೇ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ಅಬ್ದುಲ್ ರಹಿಮಾನ್, ಬಿಜೆಪಿಯಿಂದ ಕೃಷ್ಣಪ್ಪ ಮೂಲ್ಯ, ಎಸ್ಡಿಪಿಐಯಿಂದ ಸೈಯದ್ ಇಲಿಯಾಸ್ ಅವರು ಅಂತಿಮ ಕಣದಲ್ಲಿದ್ದಾರೆ. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.